ಮತ್ತೆ ಯಾರು ಹೇಳಿದ್ರು ನಮ್ಗೆ ನನ್ನ ಮನಸ್ಸಿಗೆ ಪ್ರೂವ್ ಆಗಿದೆ, ನಾನು ಒಪ್ಬೇಕಾದ್ರೆ ಈ ಎರೆಹುಳು ಎಲ್ಲ ಫುಲ್ ಇಕ್ಕೆ ಉಂಟಲ್ಲ ಈ ತೋಟದಲ್ಲಿ, ಈಗ ಹುಲ್ಲುಂಟು ಕಾಣುವುದಿಲ್ಲ, ಹುಲ್ಲು ಗೊತ್ತಾಗ್ತಾ ಇದೆ. ಇದು ನಿಮಗೆ ಆಧಾರ. ಎರೆಹುಳು ಏನಾಗಲಿಲ್ಲ ಸರ್, ತೊಂದರೆ ಇಲ್ಲ. ಮತ್ತೆ ಎರೆಹುಳು ಆಗಿನ ಪಕ್ಕಂದು ಹೋಗ್ತು ಬರ್ಬೋದು ಹಡಿಕೋತು ನಾನು ಅಂದು ಕನ್ನಡ ಉಂಟದು ಯೂನಿಟ್. ಓ ಉಚ್ಚಿ ಮಾಡ್ದನ ಎರೆಹುಳು ಅದು ಇದು ಬಿಟ್ಟುಂಟು ತುಂಬ ಇದೆಯಾ ಇದೆಲ್ಲ ಅದೇ ಇದೆ ನೋಡಿ ಅಂದ್ರೆ ಎರೆಹುಳ ಇದೆ ಬೇಕಾದ ಅಲ್ಲೆಲ್ಲ ಇದೆ. ಇದು ಫುಲ್ ಉಂಟು ಎಲ್ಲ ಅಂದ್ರೆ ಎರೆಹುಳ ಯಾವಾಗ್ಲೂ ಮೇಲೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಓಡಾಡ್ತಾ ಇರುತ್ತೆ. 16 ಫೀಟ್ ಅಡಿಗೆ ಅದಾಗಿರ್ಬೋದು. ಈ ಎಸ್ಪೆಷಲಿ ಇದೊಂದು 2-3 ತೋಟದಲ್ಲಿ ಕಂಡಾಟ ಉಂಟು ಎರೆಹುಳ ಬೇಕಾದಷ್ಟಿದೆ. ಅಂಡ ಎಂತ ಅವೇ ಇದು ಮಾತ್ರ ಎಡ್ಡೆ ಬರ್ತೇನೆ ಅಂದ್ರೆ ಟೈಟ್ ಇಜ್ಜಿ ಬಜ್ಜಿ ಟೈಟ್ ಇಜ್ಜಿ ಮಣ್ಣು ಮಾತ್ರ ಬೇಕಾದಷ್ಟು ಎರೆಹುಳ ಇದೆ. ಇದು ಕೊಳೆ ರೋಗ, ಇದು ಕೊಳೆ ರೋಗದಿಂದಾನೇ ಈ ತರ ಆಗುವಂಥದ್ದು. ಇದು ಪೋಷಕಾಂಶದ ಕೊರತೆ ಮತ್ತೆ ಹೆಚ್ಚಿನ ಶೀತಾಂಶ, ಇದು 2 ಕಾರಣದಿಂದ ಇದಾಗುತ್ತೆ. ಹೌದಾ? ಹೆಚ್ಚಿನ ಶೀತಾಂಶದಿಂದ. ಈಗ ಹೇರಳವಾಗಿದೆ ಎರೆಹುಳ, ಏನು ತೊಂದರೆ ಎರೆಹುಳ ಹೆವಿ ಉಂಟು, ಚೆನ್ನಾಗಿದೆ. ಭೂಮಿ ಕೂಡ ಇದಾಗಿದೆ, ಸಾಫ್ಟ್ ಆಗಿದೆ. ಹೇಳ್ದಂಗೆ ಇದು ನೋಡಿ ಚಾವಡಿಯಾಗಿ ನೋಡಿ ಇಂಚ ಬರೋದು ಚೆನ್ನಾಗಿ ಕಾರ್ಬನ್ ಮನ್ಪಿರುತ್ತೆ ಅವು ಇಂಚಿದೆ ಅಲ್ಲ, ಅದು ಕಾರ್ಬನ್ ಇನ್ನೂ ಸೃಷ್ಟಿ ಆಗ್ಬೇಕಾಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ಇನ್ನು ನಿಮ್ದು ಮೊದಲನೇದಾಗಿ ಆಕ್ಚುಲಿ ನಾವು 4 ಇದಕ್ ಮುಂಚೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ ಅಲ್ಲ, ಮಾಡ್ತಾ ಇದ್ರಿ. ಅಲ್ಲಿಂದ ಈಗ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ನೋಡಿ, ಅದು ಆರ್ಗ್ಯಾನಿಕ್ ಕಾರ್ಬನ್, ಅದು ಮಸಿ ತರ ಇರುತ್ತೆ. ಅದನ್ನ ಹಿಂಗ್ ಮಾಡಿ ಹೌದಾಗೋಗ್ತದೆ ಮಣ್ಣೇನ ಇಲ್ಲೆಲ್ಲ ಇದೆಲ್ಲ ಇದೆಯಲ್ಲ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಕಳೆದುಪ್ಪುಳಿ ನಿನ್ನ ಪುಂಚಲಿ ಮಚ್ಚಿದಲ್ಲ ಕಾರ್ಬನ್ ಅದು ಇಂದು ಕಾರ್ಬನ್ ಇಂದು ದಾದಾಗೋದು ನನ್ನ ಇರಗೆ ರೆಡ್ ಒಂದು ಒಂಜಿ ಕುರಿ ಉಂಡು ಒಂದು ಕಳಿ ಉಂಡು. ಈ ಕಳಿನಾಗ ಇಂಚೆ ಕಾರ್ಬನ್ ಸೆಟ್ ಆಗುಂಡು. ಈ ಕುರಿನಾಗ ಸ್ಮೆಲ್ ಬರ್ಕೊಂಡು ಇತ ಮುಳ್ತುಂಡು. ಇರಾಗ ಅಲ್ಪ ಅಲ್ಪ ಎರೆಹುಳ ಮಸ್ತ್ ಉಂಡು, ಮಸ್ತ್ ಆಗ್ತದೆ. ಇರಾಗ ನನ್ನ ನೆಕ್ ದಾದ ಬೋಡ ಹೆಂಗ್ ಗೊತ್ತು ನನ್ನ ಫುಲ್ ಮುದ್ದೆ ಹೇಳ್ತೆ ಏತ್ ಪಡೋದ ಪೂರ ತಿಂದಿದ್ದು ಇನ್ನು ಅನ್ಕೊಂಡು ಬೊಕ್ಕ ಇರ ಆಟೋಮೆಟಿಕ್ ಬೇರು ಪೂರ ಇರಾಗ ಇದು ಬರ್ತದೆ. ಈ ಬೇರು ಜಾಸ್ತಿ ಬರೋದು ನಮ್ಮ ಉದುರಿ ಬೇರು ಉಂಟು. ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಂದ್ರೆ ನಾನು ಕೈನಲ್ಲೇ ಬಗ್ಗಿಬೋದು. ಹಾಗಾದ್ರೆ ಇದು ಫುಲ್ ಎಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ರಾಸಾಯನಿಕ ಬಳಸ್ತಾ ಇದ್ರಿ ಅಲ್ವಾ, ಅವಾಗ ಈ ತರ ಕೈಯಲ್ಲಿ ಮಣ್ಣು ತೆಗಿಲಿಕ್ಕೆ ಆಗ್ತಿತ್ತ? ಇಲ್ಲ ಬಾರಿ ಗಟ್ಟಿತ್ತು, ಸಾಧ್ಯನೇ ಇಲ್ಲ. ಹೌದಲ್ಲ? ಸೊ ಅದ್ರ ಪ್ರಭಾವ ಇಲ್ಲಿ ಗೊತ್ತಾಗ್ತಾ ಇದೆ. ಇದೇ ಬದಲಾವಣೆ ನಾವು ಕಂಡು ಈಗ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಹೌದು, ಇದೇ ಬದಲಾವಣೆ, ಮೊದಲನೇ ಬದಲಾವಣೆ. ಎರೆಹುಳುಗಳು ಇತ್ತ ಮುಂಚೆ ಕಡಿಮೆ ಇತ್ತು, ಅಷ್ಟು ಇರ್ಲಿಲ್ಲ. ಇವಾಗ ಬಂಪರ್ ಬಂದಿದೆ ಈ ಸಾರಿ. ಈಗ ರೀಸೆಂಟ್ ಒಂದು 3-4 ತಿಂಗಳಿಂದ ಉಂಟಲ್ವಾ ಸಿಕ್ಕಾಪಟ್ಟೆ ಕವರ್ ಆಗಿದೆ. ಹೌದಲ್ಲ? ಸೊ ಅದು ಮೊದಲನೇ ಬದಲಾವಣೆ. ಅದೇ ನನಗೆ ನಾನು ನೋಡಿ ಸುರೇಶ್ ಇವರೇ ನಮ್ಮವರೇ, ನಮ್ಮ ಫ್ರೆಂಡ್ಸ್ ಎಲ್ಲ, ಮತ್ತೆ ಯಾರು ಹೇಳಿದ್ರು ನನಗೆ ನನ್ನ ಮನಸ್ಸಿಗೆ ಪ್ರೂವ್ ಆಗಬೇಕು. ಎರೆಹುಳುನು ಸರ್, ನಿಮ್ಗೆ ಎರೆಹುಳು ಮಹತ್ವ ಏನು ಅನ್ನೋದಕ್ಕೆ, ಒಂದು ಎರೆಹುಳು ಒಂದು ದಿನಕ್ಕೆ 8 ಸತಿ ಕೆಳಗಡೆ ಹೋಗಿ 8 ಸತಿ ಮೇಲೆ ಬರುತ್ತೆ. ಒಂದು ಎರೆಹುಳು. ಓಕೆ, ಅದು ಏನಕ್ಕೆ ಬರುತ್ತೆ ಮೇಲಕ್ಕೆ ಅಂತಂದ್ರೆ ಇಕ್ಕೆ ಇಡೋದಕ್ಕೆ ಬರುತ್ತೆ. ಎರೆಹುಳು ಮನೆ ಬಂದು ಅಷ್ಟೇ, ಅಡಿಯಲ್ಲಿ ಇಡುದಿಲ್ಲ. ಅದ್ರ ಮನೆ ಮಣ್ಣು. ನಾವು ಹೇಗೆ ಮನೆ ಒಳಗೆ ಮಲಮೂತ್ರ ಮಾಡೋದಿಲ್ವೋ ಅದೇ ರೀತಿ ಅದು ಮನೆಯಿಂದ ಆಚೆ ಬಂದು ಮಲಮೂತ್ರ ಮಾಡುತ್ತೆ. ಸೊ ಅದರ ಮಲನೇ ಇಕ್ಕೆ ಅದು. ಕರೆಕ್ಟ್ ಅಲ್ಲ? ಸೊ ಈಗ ಅದ್ರ ತಿನ್ನೋದು ಅದು ಮಣ್ಣನ್ನು ತಿಂದು ಇಕ್ಕೆ ಇಡುತ್ತೆ. ಅದು 24 ಅಡಿ ತನಕ ಕೆಳಗಡೆ ಹೋಗಿ ಮೇಲ್ಗಡೆ ಬರುವಂಥದ್ದು ಎರೆಹುಳು. ಅದರ ಸ್ವಭಾವ ಅದು ಇರೋದು ಬಂದು ತೇವ ಇರ್ತಕ್ಕಂಥ ಮಣ್ಣಲ್ಲಿ. ಓಕೆ, ಅದಾದ್ಮೇಲೆ ಇಕ್ಕೆ ಎಷ್ಟಿಡುತ್ತೆ ಅಂದರೆ ತನ್ನ ತೂಕದ 5ರಷ್ಟು ಇಡುತ್ತೆ ಒಂದು ದಿನಕ್ಕೆ. ಹಾ,
ಅಂದರೆ 1 kg ಎರೆಹುಳ ಇಲ್ಲೇನಾದ್ರೂ ನಿಮಗೆ ಸಿಕ್ಕಿದ್ರೆ ಎರೆಹುಳ ತೂಕ ಒಂದು ದಿನಕ್ಕೆ 5 kg ಇಕ್ಕೆ ಇಡುತ್ತದೆ ಅಲ್ವಾ? ಅದಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಇವತ್ತಿನ ತನಕ ಮನುಷ್ಯ ತಯಾರು ಮಾಡಕ್ ಆಗಿಲ್ಲ. ಅಷ್ಟು ಉತ್ಕೃಷ್ಟವಾದ ಗೊಬ್ಬರ. ಅದೇನಾಗುತ್ತೆ, ಅದೇ ಪರಿವರ್ತನೆ ಮಾಡುತ್ತೆ ನಿಮ್ಮ ತೋಟನ, ಅಂತ ಒಳ್ಳೆ ಗೊಬ್ಬರ. ಎರಡನೇದು, ರಂಧ್ರಗಳು ದಿನ 16 ರಂಧ್ರ ಮಾಡುತ್ತೆ. ಬರೋ ರಂಧ್ರದಲ್ಲಿ ವಾಪಸ್ ಹೋಗಲ್ಲ, ಹೊಸ ರಂಧ್ರ ಮಾಡ್ಕೊಂಡು ಹೋಗುತ್ತೆ. ಸೊ ಒಂದು ಎರೆಹುಳು 8 ಸತಿ ಬರುತ್ತಲ್ಲ, 8 ಸತಿ ಹೋಗುತ್ತೆ, 16 ತೂತು ಮಾಡುತ್ತೆ, 16 ರಂಧ್ರ. ಅವಾಗ ಏನಾಗುತ್ತೆ, ಇಲ್ಲಿ ನೀವು ಬಹುಶಃ ನೋಡಿರ್ಬೋದು, ಮುಂಚೆ ನೀರು ನಿಲ್ತಾ ಇತ್ತಾ, ಇವಾಗ ನಿಲ್ತಾ ಇದೆಯಾ? ಸ್ವಲ್ಪ ಕಡಿಮೆ ಇದೆ ಅಲ್ವಾ? ಸೊ ಇದು ಪರಿವರ್ತನೆ. ಇದು ನಾನು ನಿಮ್ಗೆ ಗುರುತಿಸೋದಕ್ಕೆ ಏನೇನು ಬದಲಾವಣೆ ನಿಮ್ ತೋಟದಲ್ಲಿ ಆಗಿದೆ ಅನ್ನೋದು ನಿಮ್ಗೆ ಗುರುತಿಸ್ಬೇಕಾದ್ರೆ ನಾನು ನಿಮ್ಗೆ ತಿಳಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಎರಡನೇದು, ಮಣ್ಣು ಸಡಿಲಾಗಿದೆ, ಈಸಿಯಾಗಿ ಕೈಯಲ್ಲಿ ಬಗಿಬಹುದು. ಮೂರನೇದು, ನೀರು ಮುಂಚೆ ನಿಲ್ತಾ ಇದ್ದಷ್ಟು ನೀರು ನಿಲ್ತಾ ಇಲ್ಲ, ಇವಾಗ ಹಿಂಗುತ್ತಾ ಇದೆ. ಸೊ ಇದೆಲ್ಲ ಸಣ್ಣ ಸಣ್ಣ ಪರಿವರ್ತನೆ. ಅದು ನೀವಿನ್ನೂ ಡೋಸೇಜ್ ಕಂಪ್ಲೀಟ್ ಮಾಡಿಲ್ಲ. ಇನ್ನು ಆಕ್ಚುಲಿ ಇನ್ನೂ 1 ಡೋಸ್ ಡಾಕ್ಟರ್ ಸಾಯಿಲ್ ಕೊಡಬೇಕು, ಇನ್ನೂ 2 ಡೋಸ್ ಸ್ಲರಿ ಕೊಡಬೇಕು. ಆವಾಗ 1 ವರ್ಷದ ಡೋಸೇಜ್ ಕಂಪ್ಲೀಟ್ ಆಗುತ್ತೆ. ಮೊದಲನೇ ವರ್ಷ 3 ಡೋಸ್ ಡಾಕ್ಟರ್ ಸಾಯಿಲ್ ಮತ್ತೆ 4 ಡೋಸ್ ಸ್ಲರಿ ಕಡ್ಡಾಯವಾಗಿ ಕೊಡಬೇಕಾಗಿರೋದು. ಇದು ಮೊದಲನೇ ವರ್ಷ. ಎರಡನೇ ವರ್ಷದಿಂದ 2 ಡೋಸ್ ಡಾಕ್ಟರ್ ಸಾಯಿಲ್, 4 ಡೋಸ್ ಸ್ಲರಿ ಕಂಟಿನ್ಯೂ ಮಾಡುವಂಥದ್ದು. ಸೊ ಇವಾಗ ನೋಡಿ, ಬದಲಾವಣೆ ಪರಿವರ್ತನೆ ಕಾಣಿಸ್ತಾ ಇದೆ ಈಗಾಗಲೇ. ನೀವು ಇದನ್ನ ಕಂಟಿನ್ಯೂ ಮಾಡಿದ್ರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ನಿಮ್ಗೆ ತೋಟ ಯಾವ ತರ ಅಂದ್ರೆ ಹೂ ತರ ಆಗುತ್ತೆ. ಕಾಲಿಟ್ರೆ ಈಗಲೂ ಸಾಫ್ಟ್ ಆಗಿದೆ, ನಾವು ನಡೆದ್ರೆ ಗೊತ್ತಾಗುತ್ತೆ. ಮುಂಚೆ ನೀವು ನಡೆದಾಗ ಏನ್ ಫೀಲಿಂಗ್ ಇತ್ತು, ಇವಾಗ ನಡೆದಾಗ ಏನ್ ಫೀಲಿಂಗ್ ಇದೆ, ವ್ಯತ್ಯಾಸ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಅದರಲ್ಲಿ ಕೂಡ ಇದೊಂದು 2-3 ಕಡೆ, ಈಗ ಇದೊಂದು ತೋಟ, ಮತ್ತೊಂದು ಹೊಳೆಬದಿಯಲ್ಲಿ ಒಂದು 2.5 ಎಕರೆದೊಂದು ತೋಟ ಉಂಟು. 2-3 ಕಡೆ ಹೀಗೆ ಸೇಮ್, ಬಾಕಿ ಎಲ್ಲ ಈಗ ಆಗ್ಲಿಲ್ಲ, ಹಾಳುಂಟು. ಈಗ ಅದು ನೋಡಿ, ನೋಡೋಣ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡೋಣ. ಅಲ್ಲಿಗೂ ನೀವು ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡಿದ್ದೀರಾ? ಹೌದೌದು, ನೋಡೋಣ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೋಡೋಣ. ಸರಿ ಸರಿ, ಏನಿದೆ ಅಂತ ಇದು ಬದಲಾವಣೆಗಳು ನಿಮ್ಗೆ ಗುರುತಿಸ್ಲಿಕ್ಕೆ, ಏನೇನು ಚೇಂಜಸ್ ಆಗಿದೆ ನಿಮ್ಮ ತೋಟದಲ್ಲಿ ಗುರುತಿಸ್ಲಿಕ್ಕೆ ಅದಷ್ಟೇ ನಾನು ತಿಳಿಸ್ಕೊಟ್ಟಿರೋಂಥದ್ದು. ಯಾಕಂದ್ರೆ ಏನ್ ನೋಡ್ಬೇಕು ಅನ್ನೋದು ಗೊತ್ತೀಗ ಕೇಳ್ತಾರೆ, ನೀ ರಾಸಾಯನಿಕ ಬಿಟ್ರಿ ಇದನ್ನ ಮಾಡಿದ್ರಿ ಏನಾಯ್ತು ಅಂತ ನಿಮ್ ಸ್ನೇಹಿತರು ಯಾರು ಅಕ್ಕಪಕ್ಕದವ್ರು ಕೇಳ್ತಾರೆ. ಸೊ ಅವಾಗ ನೀವು ಇದನ್ನೆಲ್ಲ ತೋರಿಸ್ಬೋದು ಅವ್ರಿಗೆ, ನೋಡಪ್ಪ ಎರೆಹುಳು ಇರ್ಲೇ ಇರ್ಲಿಲ್ಲ, ಇಷ್ಟೊಂದು ಎರೆಹುಳು ಆಗಿದೆ, ಇದು ಮಣ್ಣು ಇಷ್ಟು ಸಡಿಲ ಆಗಿದೆ, ನೀರು ನಿಲ್ತಾ ಇಲ್ಲ. ಯಾಕಂದ್ರೆ ಅವರು ಏನ್ ಮಾಡ್ತಾರೆ, ಅವ್ರ ತೋಟಕ್ಕೆ ಕಂಪೇರ್ ಮಾಡ್ತಾರೆ, ಓ ನನ್ನ ತೋಟದಲ್ಲಿ ಇದಾಗ್ತಿದ್ಯಾ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ವಾ ಇದು ಬದಲಾವಣೆ ಆಗಿದೆ. ಸೊ ಇದು ಮುಖ್ಯ, ನಾವು ಗುರುತಿಸ್ಬೇಕಾಗಿರೋದು ಮುಖ್ಯ. ಎರಡನೇದು, ಇನ್ನೊಂದು ನೋಡಿ, ಮೇಲ್ಗಡೆ ನೋಡಿದ್ರೆ ನೀವು ಹೊಸ ಗರಿಗಳ ಕಲರ್, ಹಳೆ ಗರಿಗೂ ಹೊಸ ಗರಿಗೂ ಕಲರ್ ನೀವು ನೋಡಿ. ಹಳೆ ಗರಿ ಸ್ವಲ್ಪ ಡಾರ್ಕ್ ಅಂದ್ರೆ ಡೀಪ್ ಗ್ರೀನ್ ಕಲರ್ ಇದೆ, ಹೊಸ ಗರಿಗಳು ಹಚ್ಚಸಿರು ಅಂತ ಹೇಳ್ತಾರಲ್ಲ ಆ ಕಲರ್ ಇದೆ. ನೋಟಿಸ್ ಮಾಡಿದಿರಾ? ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಲ್ಲ, ಇದು ನನಗೆ ಇದರಲ್ಲಿ ಗರಿಯಲ್ಲಿ ಇದರಲ್ಲೆಲ್ಲ ಚೇಂಜಸ್ ಉಂಟು ಅಂತ ಈಗಲ್ಲ, ಒಂದು 2 ತಿಂಗಳು ಮುಂಚೆ ಗೊತ್ತಾಗಿದೆ. ನಾನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಡೈಲಿ ದೂರದ್ದು ಗೊತ್ತಾಗುದಿಲ್ಲ, ಡೈಲಿ ಇದು ಕಾಣ್ತದಲ್ಲ, ಕಾಣ್ತದೆ. ಇದರಲ್ಲಿ ಚೇಂಜಸ್ ಆಗಿದೆ, ಅದರಲ್ಲಿ ಚೇಂಜಸ್ ಆಗಿದೆ ಅಂತ ನಮ್ಗೆ ಡೈರೆಕ್ಟ್ ಈ ಬದಲಾವಣೆಗಳನ್ನ ನಾವು ಗುರುತಿಸ್ತೀವಿ. ಇಲ್ಲೇನಾಗಿದೆ, ಈಗ ನೀವು ಆಹಾರನ ಮೇಲ್ ಕೊಟ್ಟಿದ್ದೀರಾ, ಮೇಲ್ ಕೊಟ್ಟಾಗ ಏನಾಗುತ್ತೆ, ಬೇರು ಮೇಲ್ಮುಖವಾಗಿ ಬೆಳೆಯಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲ ಮೇಲ್ಗಡೆ ಬರ್ತಾ ಇದೆ. ಇದು ಗಿಡಕ್ಕೆ ಒಳ್ಳೇದಲ್ಲ, ಗಿಡಕ್ಕೆ ಬೇರು ಹೀಗೆ ಬೆಳಿಬೇಕು ಅಗಲ. ಸೊ ಅದಕ್ಕೆ ಇದೇನ್ ನೀವು ಹಾಕಿದಿರಲ್ಲ, ಇದನ್ನ ಇಲ್ಲಿ ಹಾಕಿ, ಒಂದು ಪೇಟೆ ಬುಡದಲ್ಲಿ ಬಿಡಬೇಕು. ಬುಡದ ಫ್ರೀ ಇರ್ಲಿ, ಇಲ್ಲಿಂದ 1 ಅಡಿ ದೂರದಲ್ಲಿ, 1.5 ಅಡಿ ದೂರದಲ್ಲಿ ಹಾಕಿ ಎಲ್ಲ ಕಡೆನೂ. ಎಲ್ಲೂ ಈಗ ನಾನು ಅದೇ ನೋಡ್ತಾ ಇದ್ದೆ, ಎಲ್ಲ ಬುಡದಲ್ಲಿ ಹಾಕಿದೀರಾ ಅಲ್ಲೆಲ್ಲ, ಅದನ್ನೆಲ್ಲ ಸ್ವಲ್ಪ ಸರಿಸಿ. ಅವಾಗ ಏನಾಗುತ್ತೆ, ಇದು ಕಳೆತು ಒಳಗಡೆ ಹೋಗುತ್ತೆ, ಬೇರು ಆಹಾರ ಹುಡ್ಕೊಂಡು ಆ ಕಡೆಗೆ ಬೆಳೆಯುತ್ತೆ. ಬೇರು ಎಷ್ಟು ಅಗಲ ಬೆಳೆದ್ರೆ ಅಷ್ಟು ಗಿಡಕ್ಕೆ ಒಳ್ಳೆಯದು. ಮೇಲ್ ಬರ್ಬಾರ್ದು. ಹಾಗಾದ್ರೆ ಒಂದು ಇಲ್ಲಿಂದ ಒಂದು ಇಲ್ಲಿ ಅಲ್ಲಿ ಹಾಕಿ ನೀವು ನಿಂತಿದ್ದೀರಲ್ಲ ಆ ಜಾಗದಲ್ಲಿ ಹಾಕಿದ್ರೆ ಹಾಕೊಂಡು ಹೋಗುದು. ಪೂರ್ತಿ ಸುತ್ತೂರ್ನ ಹಿಂಗ್ ಹಾಕ್ಬೋದು, ಇಲ್ಲ ಅಂದ್ರೆ ಹಿಂಗ್ ಉದ್ದಕ್ಕೂ ಹಿಂಗ್ ಹಾಕೊಂಡು ಹೋಗಿ, ಉದ್ದಕ್ಕೂ ಹಿಂಗೆ ಉದ್ದಕ್ಕೆ ಹಾಕೊಂಡು ಹಿಂಗೆ ಕ್ರಾಸ್ ಮಾರ್ಕ್ ತರ ಹಾಕೊಂಡು ಹೋಗ್ತಾ ಇರಿ. ಮಧ್ಯೆ ಬೀದಿ ಅಂತೀವಿ ನಾವು, ಇದು ನೀವೇನಂತ ಕರಿತೀರೋ ಗೊತ್ತಿಲ್ಲ ನನಗೆ. ಸೊ ಈ ಜಾಗದಲ್ಲಿ ನೀವು ಹಾಕೊಂಡು ಹೋಗಿ. ಅವಾಗ ಏನಾಗುತ್ತೆ, ಎಲ್ಲ ಪೋಷಕಾಂಶನು ಅಲ್ಲಿ ಹೀರ್ಕೊಳ್ಳುತ್ತೆ. ಇನ್ನೊಂದು, ಇಲ್ಲೆಲ್ಲ ಕಳೆ ಬೆಳೆಯೋದು ಕಮ್ಮಿ ಆಗುತ್ತೆ.
ಇದಿರೋ ಕಡೆ ಕಳೆ ಇಲ್ಲ ನೋಡಿ. ಇಲ್ಲ ಇಲ್ಲ ಇಲ್ಲ, ಅದು ಹಾಕಿದ್ರೆ ಅಡಿಯಲ್ಲಿ ಕಳೆ ಬರೋದಿಲ್ಲ. ಸೊ ಅದು ಕೂಡ ಅವಾಯ್ಡ್ ಆಗುತ್ತೆ ಅದರಿಂದ. ಇದರಿಂದ ಒಂದು ಫೀಟ್ ಬಿಟ್ಟು ಹಾಕಿದ್ರೆ ಅದು. ಮತ್ತೆ ಬುಡಕ್ಕೆ ನೀವು ಇಲ್ಲಿ ಎಷ್ಟು ಸೊಪ್ಪ ಅಥವಾ ಇದು ಎಂಜಿನ. ಇನ್ನೊಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಗೊಬ್ಬರದ ಗಿಡ ಗೊತ್ತಾ ನಿಮಗೆ? ಇಲ್ಲಿ ಇದೆ ಈಟಿದ ತುಂಬಾ ಸೈಡಲ್ಲೆಲ್ಲ ಬೆಳೀತಾ ಇರ್ತಲ್ಲ. ಸೊ ನನ್ನ ಸಜೆಷನ್ ಏನು ಅಂತಂದ್ರೆ, ನೀವು ಇಲ್ಲಿ ಇದು ನಿಮ್ಗೆ ಬದು ಇದ್ದಂಗೆ ಅಲ್ವಾ, ಇದು ಹೆಚ್ಚಿದ್ದಂಗೆ. ಇಲ್ಲಿ ಒಂದು 4 ಅಡಿಗೆ ಹಾಕೊಂಡು ಇದೆಲ್ಲ ಏನಾಗ್ತಾ ಇದೆ, ಮಣ್ಣು ಸೌಕಳಿಯಾಗಿ ಇಲ್ಲಿ ಕೆಳಗೆ ಬರ್ತಾ ಇದೆ, ನೀರು ಬಂದ ಅಲ್ಲಿ ಉದ್ದಕ್ಕೂ ಹಾಕೊಂಡು ಹೋಗಿ 4 ಅಡಿಗೆ ಒಂದು 4 ಅಡಿಯಷ್ಟು ಅದೇನೇ ಒಂದು ಬೇಲಿ ತರ ಆಗೋಗುತ್ತೆ ನಿಮಗೆ. 4 ಅಡಿಯಿಂದ ಮೇಲೆ ಏನ್ ಸೊಪ್ಪು ಬರುತ್ತೋ ಕಟ್ ಮಾಡೋದು, ತಗೊಂಡ್ ಬಂದು ಇಲ್ಲಿ ಸುರಿಯೋದು. ಈಗ ಅದರದ್ದು ಗೊಬ್ಬರದ ಗಿಡ ಅಂತಲೇ ಹೆಸರು ಹೇಳ್ತಾರೆ. ಹೌದು, ಈಗ ಅದರ ಬೇರುಂಟಲ್ಲ, ತೋಟಕ್ಕೆಲ್ಲ ಬರ್ತಲ್ಲ, ಏನು ತೊಂದರೆ ಇಲ್ಲ. ನೀವು ಕಟ್ ಮಾಡ್ತಾ ಇರ್ತೀರಲ್ಲ, ಬೇರೆ ಬೆಳೆಯಲ್ಲ. ನಾವು ಮೇಲೆ ಎಷ್ಟು ಬೆಳೆಯಕ್ಕೆ ಬಿಡ್ತೀವೋ ಕೆಳಗಡೆ ಎಷ್ಟು ಬೆಳೆಯುತ್ತೆ. ನಾವು ಮೇಲ್ ಪ್ರೂನ್ ಮಾಡ್ತಾ ಇದ್ರೆ ಕೆಳಗಡೆ ಬೆಳೆಯೋದಿಲ್ಲ. ನಾನು ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಗಿಡದಿಂದ 2.5 ಅಡಿ ದೂರದಲ್ಲಿ ಹಾಕಿದ್ದಾರೆ. ಇದರದ್ದು ಗಾತ್ರ ಹಾಗೆ ಆ ವಿಡಿಯೋನಲ್ಲಿ ಇದರ ಗಾತ್ರ 1.25 ಅಡಿ ಎಷ್ಟಿದೆ, ಅದ್ರ ಗಾತ್ರ 8 ಇಂಚು ಇಲ್ಲ. 10 ವರ್ಷದ್ದು 10 ವರ್ಷದ ಗ್ಲಿರಿಸಿಡಿಯ. ಏನಕ್ಕೆ ಅಂದ್ರೆ ಮೇಲೆ ಪ್ರೂನ್ ಮಾಡ್ಕೊಂಡು ಬಂದಿದೆ. ಸೊ ನಾವು ಮೇಲ್ಗಡೆ ಪ್ರೂನ್ ಬೆಳೆಯೋದಿಲ್ಲ. ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸವರು ಬಿಟ್ಬಿಡ್ತಾರೆ, ವರ್ಷಕ್ಕೊಮ್ಮೆ ಕಡಿತಾರೆ. ಅದೇ ತೋರಿಸ್ತೇನೆ. ಇಲ್ಲ ಸರ್, ಏನೇ ನಾವು ಮಾಡಿದ್ರೆ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಆಮೇಲೆ ಇದು ಗುಡ್ ಪ್ರಾಕ್ಟೀಸಸ್. ಗೊಬ್ಬರದ ಗಿಡ ಅಂತ ಹಿರಿಯರು ಇಟ್ಟಿರುವಂತ ಹೆಸರು, ಆದ್ರೆ ನಾವು ಅದನ್ನ ಬಳಕೆಯಲ್ಲಿ ಇಟ್ಕೊಂಡು ಉಪಯೋಗ ಪಡ್ಕೊಂಡು ಒಳ್ಳೇದು. ಹೌದಾ? ಫ್ರೀ, ಖರ್ಚಿಲ್ಲ. ನೀವು ಹೋಗಿ ಮೂಟೆನಲ್ಲಿ ಗೊಬ್ಬರ ತಗೊಂಡು ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡ್ ಬರ್ತೀವಿ ನಾವು. ಇಲ್ಲಿ ಫ್ರೀ ಗೊಬ್ಬರ ಆಗುತ್ತೆ. ಒಳ್ಳೆ ಆಹಾರ, ಭೂಮಿ ಫಲವತ್ತತೆ. ಸರ್ ನೀವು ತೋಟ ಹೆಂಗೆ ಪರಿವರ್ತನೆ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಅದರಿಂದ. ಬರೀ ಅದಷ್ಟೇ ಸರ್. ನಾವು ಇಲ್ಲಿ ಬಂದಿರೋದು ಡಾಕ್ಟರ್ ಸಾಯಿಲ್ ಮೂಲಕ ನಿಮಗೆ ಖರ್ಚು ಹೆಚ್ಚಲಿಕ್ಕೆಲ್ಲ, ಖರ್ಚನ್ನ ಕಡಿಮೆ ಮಾಡಲಿಕ್ಕೆ, ಇಳುವರಿ ಹೆಚ್ಚಲಿಕ್ಕೆ ಅಲ್ವಾ. ಕಡಿಮೆ ಮಾಡಿ ಹೆಚ್ಚು ಇಳುವರಿ, ಜೊತೆಗೆ ಭೂಮಿ ಕೂಡ ಚೆನ್ನಾಗಿ ಮಾಡ್ಕೊಳ್ಳುವಂಥದ್ದು ಇದು ತಂತ್ರಜ್ಞಾನ. ಸರಿ ಮಾಡು. ಅದೇ ಈಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕೆಮಿಕಲ್ ಅವಶ್ಯಕತೆ ಇಲ್ಲ. ಕೆಮಿಕಲ್ ಬೇಡ, ಕಳೆನಾಶಕ ಅಂತೂ ಬೇಡವೇ ಬೇಡ. ಅಲ್ಲ, ಕಳೆನಾಶಕ ಇಲ್ಲ, ಏನಿಲ್ಲ. ಇಲ್ಲದ ನಾನು ಫರ್ಟಿಲೈಸರ್ ಎಷ್ಟು ಖರ್ಚು ಮಾಡ್ತಾ ಇದ್ರಿ ನೀವು? ಇವಾಗ ಎಷ್ಟು ಖರ್ಚು ಮಾಡಿದ್ದೀರಾ? ಅದು ಅಲ್ಲದೆ ಖರ್ಚು ಮಾಡಿ ಸುಖ ಇಲ್ಲ ಅದರಲ್ಲಿ. ಯಾವುದು ಗಿಡ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲ, ಒಂದು ಏನಾದ್ರೂ ಒಂದು ವಸ್ತು ಬರ್ತಾ ಇದೆ ಅದಕ್ಕೆ, ಯಾವ್ದಾದ್ರು ಒಂದು ಪ್ರಾಬ್ಲಮ್. ನೀವು ಡೋಸೇಜ್ ಕಂಪ್ಲೀಟ್ ಮಾಡಿಲ್ಲ, ಮಾಡಿ ಈ ಅಂಡೋಡ್ಕಾಯಿ ಎಲ್ಲ ನಾವೇನ್ ನೋಡಿದ್ವಲ್ಲ ಇವಾಗ, ಕಾಯಿ ಹೊಡೆದಿದ್ದು ಅದೆಲ್ಲ ಕಂಪ್ಲೀಟ್ಲಿ ಕಮ್ಮಿ. ಹೌದಾ? ಡಾಕ್ಟರ್ ಸಾಯಿಲ್ ಬಳಸಿದ್ರೆ ಮಣ್ಣು ಶ್ರೀಮಂತ, ಮಣ್ಣಿನ ಮಕ್ಕಳು ಶ್ರೀಮಂತ. ಡಾಕ್ಟರ್ ಸಾಯಿಲ್, ಮಣ್ಣು ಜೀವಿಸಲಿ.